3 ಚದರ ಕಿಲೋಮೀಟರ್ ಉದ್ದಗಲದ 600 ಜನಸಂಖ್ಯೆಯ ಆಗುಂಬೆಯು ದೇಶದ ಮೊದಲ ಕಾಳಿಂಗ ಅಧ್ಯಯನ ಕೇಂದ್ರ ಹೊಂದಿದ ಊರಾಗಿದೆ. ಆಗುಂಬೆಯನ್ನ ಭಾರತದ ಸರ್ಪಗಳ ರಾಜಧಾನಿ ಎಂದು, ಮಳೆಯ ಕಾರಣಕ್ಕೆ ತೆಂಕಣ ಭಾರತದ ಚಿರಾಪುಂಜಿ ಎಂದು ಕರೆಯುತ್ತಾರೆ. ಜೀವ ವೈವಿಧ್ಯತೆಯ ಆಗುಂಬೆ ಪ್ರದೇಶವು ದೇಶದ ಪ್ರಮುಖ ಕಾಳಿಂಗ ಸರ್ಪ ಪ್ರದೇಶವಾಗಿದೆ. ಪ್ರಪಂಚದ ಅತಿ ಉದ್ದದ ವಿಷದ ಹಾವು ಕಾಳಿಂಗ. ಪದ್ಮಶ್ರೀ ರೋಮಲುಸ್ ವಿಡ್ಕರ್ ಅವರು ಇಲ್ಲಿ ಆಗುಂಬೆ ಫಾರೆಸ್ಟ್ ರಿಸರ್ಚ್ ಸೆಂಟರ್ ಸ್ಥಾಪಿಸಿ ರೇಡಿಯೋ ಸುದ್ದಿ ಪ್ರಸಾರ ಮಾಡುತ್ತಿದ್ದರು. ಕಾಳಿಂಗ ವಿಶೇಷ ಅವುಗಳಲ್ಲಿ ಮುಖ್ಯ. ಮುಂದೆ ಇಲ್ಲಿ ಕಾಳಿಂಗ ಅಧ್ಯಯನ ನಿರಂತರ. ಕಾಳಿಂಗ ಸರ್ಪದ ಆಹಾರ ಇತರ ಹಾವುಗಳಾದ್ದರಿಂದ ಅತಿ ಹಾವುಗಳು ಈ ಪ್ರದೇಶದಲ್ಲಿ ಹಾವುಗಳ ನಿಯಂತ್ರಣವನ್ನು ಕಾಳಿಂಗವೇ ಮಾಡುತ್ತದೆ. 2700 ಅಡಿ ಎತ್ತರದ ಆಗುಂಬೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇದ್ದು ಇಲ್ಲಿ ಸಾಕಷ್ಟು ಹೊಸ ಸಸ್ಯ ಪ್ರಭೇದಗಳು ಕಂಡಿವೆ. ಅವಕ್ಕೆ ಆಗುಂಬೆನೀಸ್ ಸೇರಿಸಿ ಹೆಸರು ಇಡಲಾಗಿದೆ. ಮಳೆಕಾಡಿನ ಕಾಡು ಪ್ರಾಣಿಗಳ ಜಲಪಾತಗಳ ಊರು ಆಗುಂಬೆ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.